ಮಂಗಳೂರಿನ ಮರಣಗುಂಡಿಗಳ ವಿರುದ್ಧ ಈಗಾಗಲೇ ಮಂಗಳೂರಿನಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಈ ಹಿನ್ನೆಲೆ ಇಂದು ಕಳಪೆ ರಸ್ತೆ ಪರಿಸ್ಥಿತಿಯ ವಿರುದ್ಧ ಮಂಗಳೂರಿನ ವಿದ್ಯಾರ್ಥಿಗಳು, ನಾಗರಿಕರು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಮಿಡಿ ವಿಧಾನಸೌಧದ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ವಾಹನ ಚಾಲಕರು, ಪಾದಚಾರಿಗಳು ಮತ್ತು ಸಾರ್ವಜನಿಕರಿಗೆ ತೀವ್ರ ಅಪಾಯವನ್ನುಂಟು ಮಾಡುತ್ತಿರುವ ಮಂಗಳೂರಿನ ರಸ್ತೆಗಳ ಅಸುರಕ್ಷಿತ ಮತ್ತು ನಿರ್ಲಕ್ಷ್ಯದ ಸ್ಥಿತಿಯ ಬಗ್ಗೆ ತುರ್ತು ಗಮನ ಸೆಳೆಯಲು ಈ ಪ್ರತಿಭಟನೆಯನ್ನು ಆಯೋಜಿಸಲಾಗಿದ್ದು, ಈ ಪ್ರತಿಭಟನೆ ಅಧಿಕಾರಿಗಳು ರಸ್ತೆ ಸುರಕ್ಷತೆಗೆ ಆದ್ಯತೆ ನೀಡಬೇಕು, ತಕ್ಷಣ ದುರಸ್ತಿಗಳನ್ನು ಕೈಗೊಂಡು ಮುಂದಿನ ದಿನಗಳಲ್ಲಿ ಸಂಭವಿಸಬಹುದಾದ ಅಪಘಾತಗಳನ್ನು ತಡೆಗಟ್ಟಲು ದೀರ್ಘಕಾಲೀನ ಮೂಲಸೌಕರ್ಯ ಸುಧಾರಣೆಗಳನ್ನು ಜಾರಿಗೆ ತರಬೇಕೆಂದು ಸರ್ಕಾರ, ಅಧಿಕಾರಿಗಳನ್ನು ಮತ್ತು ಜನಪ್ರತಿನಿಧಿಗಳನ್ನು ಒತ್ತಾಯಿಸಲಾಯಿತು. ಎಲ್ಲಿ ಜನ 5 ಜನಕ್ಕೂ ಬರ್ತದಕ್ಕೆ ಏನು ದಾಲ ಪ್ರಯೋಜನ ಐತಿ ನಮಗೆ ನೋಡು ನಮ್ಮ ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡ್ಕೊಂಡಾಗ ಆತ್ನಾದ ಬೇಗ ಓತವಲ್ ದಾದ ಗುಂಡಿ ಉಂಟು ಅವನ್ ಮುಚ್ಚಾಲಿ ಅಂಚನೆ ದಾದ ಇತ್ತೆ ಟೆಂಪರರಿ ಮಲ್ತಾರೆ ಅವನ್ ಒಂಜಿ ಪರ್ಮನೆಂಟ್ ಮಲ್ಪಲೆ ಇತ್ತೆ ಈ ವರ್ಷ ಮಲ್ಪಾರ ಬರ್ಪ ವರ್ಷ ಖಂಡಿತವಾದ ಅವು ಜಾಸ್ತಿ ಆಪುಂಡು ಯಾಪಂಡ ನಮ್ಮ ತುಳುನಾಡು ಪರಶುರಾಮ ಸೃಷ್ಟಿದ ನಾಡಿ ಏಪಲ ಈ ಮನ್ನಡ ಅಂಚಿನ ದಾದ ಸವತೆ ಬಂದ್ಬೇರ ಆ ಸವತೆಗೆ ಮುಟ್ಟ ರೋಡ್ ಊರಿ ಅಂತ ನಿಕ್ಕಲು ಎಟ್ಟೆ ಕ್ವಾಲಿಟಿ ಕಲೆಕ್ಟ್ ಮಾಡಿದ್ದಾರೆ. ಆದ್ರೆ ಆ ಮೇಂಟೆನೆನ್ಸ್ ಎಲ್ಲಿ ಹೋಗಿದೆ? ನೀವೆಲ್ಲ ಇಷ್ಟು ಅರ್ನ್ ಮಾಡ್ತೀರಿ, ಯು ಪೇ ಯೋರ್ ಟ್ಯಾಕ್ಸಸ್. ಅವರ ಫ್ಯಾಮಿಲಿ, ಅವರ ಮೆಂಬರ್ಸ್ ಯಾರಾಗಾದ್ರು ಬಂದ್ರೆ ಆವಾಗ ಮಾತ್ರ ಅವ್ರಿಗೆ ರೋಡಿಗೆ ಬಂದು ಪ್ರತಿಭಟನೆ ಮಾಡುದು. ಗುಂಡಿ ಸಾರಿಲ್ಲ, ರೋಡ್ ಸಾರಿಲ್ಲ, ಅದು ಸಾರಿಲ್ಲ ಅಂತ. ಅದರ ತನಕ ಅವರು ಯಾರಿಗೂ ಪ್ರಶ್ನೆ ಮನ್ಕೊಡಿ. ಒಂದು I'm a biker and the least I can expect from my government is a good road. It's my right to have a good road. And yeah, because of these potholes. Yesterday I met an auto driver and also I spoke with an local people of my hometown. What he told is, not me, many people.